ಹಲೋ ನಮಸ್ತೆ ಎಲ್ರಿಗೂ. ನೀವೇನಾದರೂ ಈ ಸರ್ತಿ ದಸರಾ ಹಬ್ಬಕ್ಕೆ ನವರಾತ್ರಿ ಹಬ್ಬಕ್ಕೆ ನೀವು ಫುಲ್ ಗ್ಲೋ ಆಗಬೇಕು, ಶೈನ್ ಆಗಬೇಕು, ಬ್ಯೂಟಿಫುಲ್ ಆಗಿ ಕಾಣಬೇಕು, ರೆಡಿ ಆದಾಗ ಮುಖ ಎಲ್ಲ ಫುಲ್ ಗ್ಲೋ ಆಗಿ ಕಾಣಬೇಕು ಅಂತ ಆಸೆ ಪಟ್ಕೊಂಡಿದ್ರೆ ನಿಮ್ಗೆ ಇವತ್ತೊಂದು ಸೂಪರ್ ಆಗಿರುವಂಥ ಬ್ಯೂಟಿ ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಅದು ಏನು ಅಂತಂದರೆ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಕೆಲವೊಂದು ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಮಾಡುವಂಥದ್ದು. ಹಬ್ಬಕ್ಕೆ ದಸರಾಕ್ಕೆ ಅಥವಾ ನೀವು ಫುಲ್ ರೆಡಿ ಆಗ್ತಾ ಇದ್ದೀರಿ ಅಂತಂದರೆ ನೀವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಒಂದು ಗಂಟೆ ಅಥವಾ 1-2 ಗಂಟೆ ಮುಂಚೆ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿದರೆ ಸಾಕು. ಅಥವಾ ಎಲ್ಲಾದರೂ ಪೂಜೆಗೆ ಹೋಗಬೇಕು, ಹೊರಗಡೆ ಹೋಗಬೇಕು ಅನ್ನುವಂಥವರಿದ್ದರೆ ನೀವು ರೆಡಿ ಆಗೋಕ್ಕಿಂತ 1-2 ಗಂಟೆ ಮುಂಚೆ ಇದನ್ನ ಟ್ರೈ ಮಾಡಿದರೆ ಸಾಕು. ಇದನ್ನ ಮಾಡೋದಕ್ಕೆ ನಮ್ಗೇನು ಬೇಕು ಅಂದರೆ ನೀವು ಹೊರಗಡೆ ಬ್ಯೂಟಿ ಪಾರ್ಲರ್ಗೆ ಎಲ್ಲ ಹೋಗಿ ಫೇಶಿಯಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನ ಮನೆಯಲ್ಲೇ ನೀವು ಮಾಡಿಕೊಂಡ್ರೆ ಸಿಂಪಲಾಗಿ ಮಾಡಬಹುದಾದಂಥದ್ದು. ಏನು ಮಾಡಬೇಕು ಅಂತಂದರೆ ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಅಕ್ಕಿ ಹಿಟ್ಟು, ಕೇಸರಿ, ಸ್ಯಾಫ್ರಾನ್ ಅಂತ ಹೇಳ್ತೀವಿ. ಇದು ತುಂಬ ಲಕ್ಸುರಿಯಸ್ ಬ್ಯೂಟಿ ಇಂಗ್ರೀಡಿಯೆಂಟ್ ಅಂತಲೇ ಕನ್ಸಿಡರ್ ಆಗಿರುವಂಥದ್ದು. ಸ್ವಲ್ಪ ಕಾಸ್ಟ್ಲಿ, ಆದರೆ ನಾವು ಬಿರಿಯಾನಿಗೆಲ್ಲ ಉಪಯೋಗ ಮಾಡ್ತೀವಲ್ವ ಕೇಸರಿ ಅಂತ ಪೌಡರ್ ಸಿಗುತ್ತೆ, ಅದು ಅಲ್ಲ. ಕೇಸರಿ ಎಸ್ಲು ಬರುತ್ತೆ ಚಿಕ್ಕದಾಗಿ, ಅಂದರೆ ಸಪೂರಕ್ಕೆ ಇರುತ್ತೆ. ಒರಿಜಿನಲ್ ಕೇಸರಿ ಪೌಡರ್ ಅಲ್ಲ, ಒರಿಜಿನಲ್ ಸ್ಯಾಫ್ರಾನ್ ಅಥವಾ ಒರಿಜಿನಲ್ ಕೇಸರಿ ಅಂತ ಹೇಳ್ತೀವಿ. ಇದು 1-2 ಎಸ್ಲು ಬೇಕಾಗಿರುವಂಥದ್ದು. ಸ್ವಲ್ಪ ಹಾಲು ಅಥವಾ ಮೊಸರು ಮತ್ತು ರೋಸ್ ವಾಟರ್, ಗುಲಾಬಿ ನೀರು. ಇದು ಕೂಡ ನಮಗೆ ಒರಿಜಿನಲ್ ಮಾರ್ಕೆಟಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ನಿಮಗೆ ಕೇಸರಿ ಕೂಡ ಒರಿಜಿನಲ್ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ನೀವು ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂತಿದ್ರೆ ನಾನು ಎಲ್ಲದರದ್ದು ಪ್ಯೂರ್ ಆಗಿರುವಂಥದ್ದು, ಒರಿಜಿನಲ್ ಇಂಗ್ರೀಡಿಯೆಂಟ್ ಇರುವಂಥದ್ದು ರಿಸರ್ಚ್ ಮಾಡಿ ಚೆಕ್ ಮಾಡಿ ಕೆಲವೊಂದು ಬೆಸ್ಟ್ ಪ್ರಾಡಕ್ಟ್ಗಳದ್ದು ಲಿಂಕ್ ನನ್ನ ವಿಡಿಯೋಗಳಲ್ಲಿ ಹಾಕಿರ್ತೇನೆ. ನೀವು ಅಲ್ಲಿಂದ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ನಿಮಗೆ ಅಷ್ಟು ದಿನ ಕಾಯಲಿಕ್ಕಾಗಲ್ಲ, ಇಮಿಡಿಯೇಟಾಗಿ ಬೇಕು ಅಂತಂದರೆ ನೀವು ಈ ಕೇಸರಿ ಮತ್ತು ರೋಸ್ ವಾಟರ್ ಇದೆಯಲ್ವ, ಆದಷ್ಟು ಮೆಡಿಕಲ್ ಸ್ಟೋರ್ಗಳಲ್ಲಿ ಒರಿಜಿನಲನ್ನೇ ತಗೊಳ್ಳಿ, ಪ್ಯೂರ್ ಆಗಿರುವಂಥದ್ದನ್ನೇ ತಗೊಳ್ಳಿ. ನಾನು ಏನಕ್ಕೆ ಪ್ರತಿಯೊಂದು ಸರಿ ಒರಿಜಿನಲ್ ಪ್ಯೂರ್ ಅಂತ ಹೇಳ್ತೀನಿ ಅಂತಂದರೆ, ನಾವು ಮುಖಕ್ಕೆಲ್ಲ ಉಪಯೋಗ ಮಾಡುವಾಗ ಮುಖ ಎಲ್ಲ ತುಂಬ ಸೆನ್ಸಿಟಿವ್ ಇರುತ್ತೆ. ಒಂದ್ಸರಿ ಏನಾದರೂ ಹಚ್ಚಿಬಿಟ್ಟು ಡ್ಯಾಮೇಜ್ ಆಯಿತು, ಹಾಳಾಯಿತು ಅಂತಂದರೆ ಮತ್ತೆ ಸರಿಯಾಗೋದಕ್ಕೆ ಕಷ್ಟ. ಆದ್ದರಿಂದ ಮುಖಕ್ಕೆ ನಾವು ಏನೇ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಪ್ಯೂರ್ ಆಗಿರುವಂಥದ್ದು, ಕ್ಲೀನ್ ಆಗಿರುವಂಥದ್ದು, ಆರ್ಗ್ಯಾನಿಕ್ ಅಥವಾ ಒಳ್ಳೆ ಪ್ರಾಡಕ್ಟ್ಗಳನ್ನೇ ಉಪಯೋಗ ಮಾಡಬೇಕದು. ನಾವು ಸುಮ್ಮನೆ ಕಮ್ಮಿಗೆ ಅಂತ ದುಡ್ಡು ಕೊಟ್ಟು ತಗೊಂಬಂದು ಹಚ್ಬಿಟ್ಟು ಕೊನೆಗೆ ಪಶ್ಚಾತ್ತಾಪ ಪಡೋ ಬದಲು ಆರ್ಗ್ಯಾನಿಕ್ ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದು. ಸೊ 4 ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು. ಮಾಡೋದು ಹೇಗೆ ಅಂತಂದರೆ 1-2 ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಬೌಲಿಗೆ ಹಾಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ರೋಸ್ ವಾಟರಲ್ಲಿ ಈ 2 ಸ್ಯಾಫ್ರಾನ್ ಅಂತ ನಾನು ಹೇಳಿದ್ನಲ್ವ, ಕೇಸರಿ 2 ಎಳೆ ಬರುತ್ತೆ, ಜಸ್ಟ್ 2 ಚಿಕ್ಕ ಚಿಕ್ಕ ಎಳೆ, ಅದನ್ನ ಒಂದು ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕಿ, 1-2 ಚಮಚದಷ್ಟು ರೋಸ್ ವಾಟರ್ ಹಾಕಿ 5-10 ನಿಮಿಷ ಬಿಟ್ಬಿಡಬೇಕು. ಯಾಕಂತಂದರೆ ಆ ರೋಸ್ ವಾಟರಲ್ಲಿ ಸ್ಯಾಫ್ರಾನ್ನದು ಕಲರ್ ಬಿಡಬೇಕು ಮತ್ತು ಅದರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದು ಬಿಡಬೇಕು. ಆ ನೀರು ಕೇಸರಿ ಬಣ್ಣಕ್ಕೆ ತಿರುಗುತ್ತೆ 10 ನಿಮಿಷ ಆದ ನಂತರ. ಇಲ್ಲಾಂದರೆ ನೀವು ಕೈಯಿಂದ ಒಂದು ಸ್ವಲ್ಪ ಹಿಸ್ಕೋಬಹುದು. ಆಗ ಏನಾಗುತ್ತೆ ಅಂತಂದರೆ ಆ ಸ್ಯಾಫ್ರಾನ್ನದು ಕಲರು ಆ ನೀರಲ್ಲಿ ಬಿಡುತ್ತೆ, ರೋಸ್ ವಾಟರಲ್ಲಿ ಬಿಡುತ್ತೆ. ಈ ನೀರು ನಮಗೆ ಬೇಕು, ಇದು ತುಂಬ ಮುಖ್ಯ. ಮಾಡೋದು ಹೇಗೆ? ಅಕ್ಕಿ ಹಿಟ್ಟನ್ನು ಬೌಲಿಗೆ ಹಾಕೊಳ್ಳಿ 2 ಚಮಚದಷ್ಟು. ಅದಾದ ನಂತರ ರೆಡಿ ಮಾಡ್ಕೊಂಡಿರುವಂಥ ಸ್ಯಾಫ್ರಾನ್ ಅದು ರೋಸ್ ವಾಟರ್ ಇದೆಯಲ್ವಾ, ರೋಸ್ ವಾಟರಲ್ಲಿ ಸ್ಯಾಫ್ರಾನ್ ಹಾಕೊಂಡಿಟ್ಟಿದ್ವಲ್ವ, ಆ ನೀರನ್ನು ಹಾಕೊಳ್ಳಿ. ಯಾವುದಕ್ಕೆ? ರೈಸ್ ವಾಟರಿಗೆ. ಇದನ್ನ ಕಲಿಸೋದಕ್ಕೆ ನಮಗೆ ಬೇಕಾಗಿರೋದು ಕರ್ಡ್. ನಿಮ್ಮದು ತುಂಬ ಆಯಿಲಿ ಮುಖ ಅಂತಂದರೆ ನೀವು ಹಾಲನ್ನು ಉಪಯೋಗ ಮಾಡ್ಬೋದು. ಕಲಿಸ್ಕೊಂಡು ಪೇಸ್ಟ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಉಪಯೋಗ ಮಾಡ್ಬೋದು. ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಕ್ಕಿ ಹಿಟ್ಟು ನಮ್ಮ ಮುಖದ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮುಖಕ್ಕೆ ಬೇಕಾಗಿರುವಂಥ ಸ್ಕಿನ್ಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸನ್ನು ಕೊಡುತ್ತೆ, ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ, ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ, ವೈಟನ್ ಮಾಡುತ್ತೆ. ಅಕ್ಕಿ ಹಿಟ್ಟು ಅಥವಾ ಅಕ್ಕಿಯನ್ನು ಇವಾಗಿನ ಸೌಂದರ್ಯ ಪ್ರಾಡಕ್ಟ್ಗಳಲ್ಲಿ ತುಂಬ ಉಪಯೋಗ ಮಾಡ್ತಾರೆ. ಅಕ್ಕಿ ಹಿಟ್ಟಿಂದ ಅದ್ಭುತವಾಗಿರುವಂಥ ಲಾಭ ಇದೆ ನಮ್ಮ ಸ್ಕಿನ್ನ ಅಥವಾ ನಮ್ಮ ತ್ವಚೆಯ ಕಾಂತಿಯನ್ನು ಜಾಸ್ತಿ ಮಾಡೋದಕ್ಕೆ. ಸ್ಯಾಫ್ರಾನನ್ನು ನಾನು ಆವಾಗಲೇ ಹೇಳಿದಾಗ ಇದನ್ನ ಲಕ್ಸುರಿಯಸ್ ಬ್ಯೂಟಿ ಇಂಗ್ರೀಡಿಯೆಂಟ್ ಅಂತ ಹೇಳ್ತಾರೆ. ಇದು ಕೂಡ ನಮ್ಮ ಮುಖದ ಕಾಂತಿಯನ್ನು ಜಾಸ್ತಿ ಮಾಡಲಿಕ್ಕೆ, ಇನ್ಸ್ಟೆಂಟ್ ಆಗಿ ಆ ಸೂಪರ್ ರಿಚ್ ಗ್ಲೋ ಕೊಡಲಿಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ರೋಸ್ ವಾಟರ್ ಬಗ್ಗೆ ಹೇಳಬೇಕಾಗಲ್ಲ, ಇದು ಕೂಡ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು.
ಕರ್ಡ್ ಅಥವಾ ಹಾಲು ಇದು ನಮ್ಮ ಮುಖನ ಹೈಡ್ರೇಟ್ ಮಾಡಲಿಕ್ಕೆ, ಮಾಯ್ಶ್ಚರೈಸ್ಡ್ ಆಗಿಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಪೇಸ್ಟನ್ನು ಮಾಡಿಕೊಂಡು ಮುಖಕ್ಕೆ ಹಚ್ಚಿಬಿಟ್ಟು 10ರಿಂದ 15 ನಿಮಿಷ ಬಿಡಬೇಕು. ಕಂಪ್ಲೀಟಾಗಿ ಡ್ರೈ ಆಗೋದು ಬೇಡ, 10ರಿಂದ 15 ನಿಮಿಷ ಸಾಕು. ಅದಾದ ನಂತರ ತಣ್ಣೀರಿನ ಮುಖನ ತೊಳ್ಕೊಂಡು ಕ್ಲೀನಾಗಿ ಒರೆಸ್ಕೊಳ್ಳಿ. ಯಾವುದಾದ್ರೂ ಒಳ್ಳೆಯ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿ. 10 ನಿಮಿಷ ಆದ ನಂತರ, ಅರ್ಧ ಗಂಟೆ ಆದ ನಂತರ ನೀವು ಮೇಕಪ್ ಅಥವಾ ನೀವು ರೆಡಿ ಆಗ್ಬೋದು. ಒಂದೇ ಸರಿ ನೀವು ಇದನ್ನ ಮಾಡಿ ವಾಶ್ ಮಾಡುವಾಗಲೇ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಮುಖ ಸೂಪರ್ ಗ್ಲೋ ಆಗಿದ್ದಾಗ ಅನಿಸುತ್ತೆ. ಇದು ನಾನೊಂದು 1-2 ಸರಿ ಟ್ರೈ ಮಾಡಿದ್ದೇನೆ. ಇದರ ರಿಸಲ್ಟ್ ಕೂಡ ಅದ್ಭುತವಾಗಿ ಬಂದಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈ ಒಂದು ಬ್ಯೂಟಿ ಸೀಕ್ರೆಟನ್ನು ನಾನು ಇತ್ತೀಚೆಗೆ ಫೈಂಡ್ ಔಟ್ ಮಾಡಿರುವಂಥದ್ದು. ಇದನ್ನ ತುಂಬ ಲಕ್ಸುರಿಯಸ್ ಬ್ಯೂಟಿ ಟ್ರೀಟ್ಮೆಂಟ್ ಅಂತಲೇ ಕರೆಯಲಾಗುತ್ತೆ. ಯಾಕಂತಂದರೆ ಇದರಲ್ಲಿ ಕೇಸರಿ ಮತ್ತು ರೋಸ್ ವಾಟರನ್ನು ಲಕ್ಸುರಿಯಸ್ ಬ್ಯೂಟಿ ಟ್ರೀಟ್ಮೆಂಟ್ ಇದರಲ್ಲಿ ಉಪಯೋಗ ಮಾಡ್ತಾರೆ. ಸೊ ತುಂಬ ಉತ್ತಮವಾಗಿರುವಂಥ ರಿಸಲ್ಟ್ ಕೊಡುತ್ತೆ ನಿಮಗೆ. ತುಂಬ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಆ ಪ್ರಿನ್ಸೆಸ್ ಲುಕ್ ಅಂತ ಏನು ಹೇಳ್ತಾರೆ ಅದು ಕೂಡ ಬರುತ್ತೆ. ಅದಾದ ನಂತರ ನೀವು ತುಂಬ ಚೆಂದ ರೆಡಿಯಾಗಿ ನೀವು ಫಂಕ್ಷನ್ಗೂ, ಪೂಜೆಗೂ, ಹಬ್ಬಕ್ಕೂ ಹೋಗ್ಬೋದು ಅಥವಾ ರೆಡಿ ಆಗ್ಬೋದು. ಸೊ ನೀವು ಇದನ್ನ ವಾರಕ್ಕೆ ಒಂದ್ಸರಿ ಮಾಡಿದರೆ ಸಾಕು. ಇದೆಲ್ಲ ದಿನ ಮಾಡುವಂಥದ್ದಲ್ಲ. ಇದನ್ನ ಇನ್ನೊಂದೇನು ಅಂತಂದರೆ ಎನಿ ಸ್ಕಿನ್ ಟೈಪ್ ಅವರು ಟ್ರೈ ಮಾಡ್ಬೋದು. ಆಯಿಲ್ ಸ್ಕಿನ್ ಆದರೆ ಕರ್ಡ್ ಬದಲು ಹಾಲನ್ನು ಉಪಯೋಗ ಮಾಡ್ಕೊಳ್ಳಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅಂದರೆ ನೀವು ಒಂದು 5ರಿಂದ 10 ನಿಮಿಷ ಹಚ್ಕೊಳ್ಳಿ. ಮತ್ತು ಒಂದು ವೇಳೆ ಕೇಸರಿ ಇಲ್ಲ ಅಂತಂದರೆ, ಕೆಲವರು ಮನೇಲಿ ಕೇಸರಿ ಇರಲ್ಲ, ಚಿಟಿಕೆಯಷ್ಟು ಅರಿಶಿನ ಉಪಯೋಗ ಮಾಡ್ಬೋದು. ಅದು ಕೆಲವರಿಗೆ ಈ ಅರಿಶಿನ ಒಬ್ಬರಲ್ಲ ಅಂಥವ್ರು ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಕೈಗೆ ಆ ಪೇಸ್ಟನ್ನು ಕೈಗೆ ಸ್ವಲ್ಪ ಹಚ್ಕೊಂಡು ಇರಿಟೇಷನ್ ಆಗಲ್ಲ ಅಂತ ಅನ್ನಿಸಿದಾದ ನಂತರ ಮುಖಕ್ಕೆ ಹಚ್ಕೋಬಹುದು. ನೀವು ಕೇಸರಿ ಇಲ್ಲ ಅಂತಂದರೆ ಚಿಟಿಕೆಯಷ್ಟು ಅರಿಶಿನ ಉಪಯೋಗ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಆದರೆ ತುಂಬ ಹೊತ್ತು ಮುಖದಲ್ಲಿ ಬಿಡೋದು ಬೇಡ. ಒಂದು ಸ್ವಲ್ಪ 5ರಿಂದ 10 ನಿಮಿಷ ಬಿಟ್ಟು ಮುಖನ ತೊಳ್ಕೊಬೋದು. ಅದಿಲ್ಲದಿದ್ದರೆ ಬೇರೆ ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಏನಕ್ಕೂ ಮುಂಚೆ ನೀವು ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಯಾವುದೇ ಕ್ರೀಮ್ ಇರ್ಬೋದು, ಯಾವುದೇ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಯಾವುದೇ ಹೋಮ್ ಮೇಡ್ DIY ಅಥವಾ ಈ ಬ್ಯೂಟಿ ಟಿಪ್ಸ್ಗಳನ್ನು ಅಥವಾ ಈ ಫೇಸ್ ಪ್ಯಾಕ್ಗಳನ್ನೆಲ್ಲ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ, ಪ್ಯಾಚ್ ಟೆಸ್ಟ್ ತುಂಬ ಮುಖ್ಯ. ಹಾಗೆಯೇ ನೀವು ಹೊರಗಡೆಯಿಂದ ತಗೊಂಬಂದು ಉಪಯೋಗ ಮಾಡುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿರ್ಬೋದು, ಕಾಸ್ಮೆಟಿಕ್ಸ್ಗಳಿರ್ಬೋದು, ಪ್ಯಾಚ್ ಟೆಸ್ಟ್ ಮಾಡಿನೇ ಮುಖಕ್ಕೆ ಹಚ್ಕೊಳ್ಳಿ. ಯಾಕಂತಂದರೆ ಕೆಲವೊಂದು ಸರಿ ಹೇಳೋಕ್ಕಾಗಲ್ಲ. ಎಲ್ಲ ಸ್ಕಿನ್ ಟೈಪ್ ಅವರಿಗೂ, ಎಲ್ಲ ಸ್ಕಿನ್ ಅವರಿಗೂ ಎಲ್ಲ ಕ್ರೀಮ್ಗಳು ಸೂಟ್ ಆಗಬೇಕು ಅಂತ ಏನೂ ಇಲ್ಲ. ಯಾವುದಕ್ಕೂ ನಮ್ಮ ಸೇಫ್ಟಿ ನೋಡ್ಕೊಳ್ಳೋದು ನಾವು ತುಂಬ ಮುಖ್ಯ ಅಲ್ವಾ. ಸೊ ಅದಕ್ಕೋಸ್ಕರ ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ. ಹಬ್ಬಕ್ಕೆ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ತುಂಬ ಗ್ಲೋ ಆಗಿ ಕಾಣಿ, ಸೂಪರ್ ಆಗಿ ಕಾಣಿ, ನಗ್ನಗ್ತಾ ಇರಿ. ಇದರ ಜೊತೆಗೆ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೇನೆ. ಅದು ಏನು ಅಂತಂದರೆ ತುಂಬ ನೀರು ಕುಡೀರಿ. ನೀವು ನೀರು ಎಷ್ಟು ಕುಡಿತೀರೋ ಅಷ್ಟು ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣುತ್ತೆ. ಇಂಥದ್ದು ಅದ್ಭುತವಾಗಿರುವಂತಹ ಟಿಪ್ಸ್ ಬೇಕು, ರೆಗ್ಯುಲರ್ ಆಗಿ ಜಾಸ್ತಿ ಮಾಹಿತಿಗಳು ಬೇಕು ಅಂತಂದರೆ ನನ್ನ ಚಾನೆಲ್ನ ನೋಡ್ತಾನಿರಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.